ನಾನು ಹರ್ಷಿತಾ, ಕಾರ್ವಾ ಪ್ಲಸ್ ಚಾನೆಲ್ಗೆ ಸ್ವಾಗತ. ಬೆಲೆ ಏರಿಕೆ ನಿಯಂತ್ರಣ ಮಾಡುವ ಕುರಿತು ರಾಜ್ಯಪಾಲರಿಗೆ ಮನವಿ. ಕರ್ನಾಟಕ ದಲಿತ ರಕ್ಷಣಾ ವೇದಿಕೆ ಕಾರವಾರ. ಕರೋನಾ ಬಂದ ನಂತರ ಜನರು ಆರ್ಥಿಕ ಪರಿಸ್ಥಿತಿಯಲ್ಲಿ ಸಾಕಷ್ಟು ಕುಂಠಿತವಾಗಿದ್ದು, ಇದರ ನಡುವೆ ನಿರಂತರವಾಗಿ ಬೆಲೆ ಏರಿಕೆಯಾಗುತ್ತಿರುವುದು ಜನರನ್ನ ಸಂಕಷ್ಟಕ್ಕೆ ಸಿಲುಕುವಂತೆ ಮಾಡಿದ್ದು, ವಸ್ತುಗಳ ಬೆಲೆಯ ಮೇಲೆ ನಿಯಂತ್ರಣ ತರಬೇಕಾಗಿದೆ. ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆಗೆ ಕಡಿವಾಣ ಇಲ್ಲದಂತಾಗಿದೆ. ಕಳೆದ 2-3 ತಿಂಗಳಿನಲ್ಲಿ ನಿರೀಕ್ಷೆಗಿಂತ ಹೆಚ್ಚಿನ ಪ್ರಮಾಣದಲ್ಲಿ ಪೆಟ್ರೋಲ್ ಡೀಸೆಲ್ ಬೆಲೆ ಏರಿದ್ದು, ಲೀಟರ್ಗೆ 100 ರೂಪಾಯಿ ದಾಟಿದೆ. ಪ್ರತಿಯೊಂದು ವಸ್ತುಗಳ ಬೆಲೆ ಪೆಟ್ರೋಲ್ ಹಾಗೂ ಡೀಸೆಲ್ ಬೆಲೆಯ ಮೇಲೆ ಅವಲಂಬಿತವಾಗಿರುತ್ತದೆ. ಪೆಟ್ರೋಲ್ ಹಾಗೂ ಡೀಸೆಲ್ ಬೆಲೆ ಏರಿರುವುದರಿಂದ ಅಕ್ಕಿ, ಬೇಳೆ, ಕಾಳು, ಅಡಿಗೆ ಎಣ್ಣೆ ಹೀಗೆ ದಿನನಿತ್ಯ ಬಳಕೆಯ ವಸ್ತುಗಳ ಬೆಲೆ ಗಗನಕ್ಕೆ ಏರುತ್ತಿದೆ. ಇದರ ನಡುವೆ ಗ್ಯಾಸ್ ಸಿಲಿಂಡರ್ ಬೆಲೆ ಸಹ 1000 ರೂಪಾಯಿ ಸಮೀಪ ಬಂದಿದ್ದು, ಜನರು ಜೀವನ ಸಾಗಿಸುವುದೇ ಕಷ್ಟವಾದಂತಾಗಿದೆ. ಕರೋನಾ 2 ಅಲೆಗಳ ಲಾಕ್ಡೌನ್ನಿಂದ ಹಲವಾರು ಜನರು ಕೆಲಸವನ್ನ ಕಳೆದುಕೊಂಡಿದ್ದರೆ, ಉದ್ಯಮಗಳಿಲ್ಲದೆ ಉದ್ಯೋಗ ಸೃಷ್ಟಿ ಸಹ ಕಡಿಮೆಯಾಗಿದೆ. ಅಲ್ಲದೆ ವ್ಯಾಪಾರ ವ್ಯವಹಾರಗಳಲ್ಲೂ ಕುಸಿತ ಕಂಡಿದ್ದು, ವ್ಯಾಪಾರಸ್ಥರು ಅದನ್ನ ನಂಬಿಕೊಂಡ ಉದ್ಯೋಗಿಗಳು ಸಂಕಷ್ಟದಲ್ಲಿ ಕಾಲ ಕಳೆಯುವಂತಾಗಿದೆ. ಇದರ ಬೆನ್ನಲ್ಲೇ ಬೆಲೆ ಏರಿಕೆಯು ಬರೇ ಜನರ ಜೀವನ ನಡೆಸುವುದೇ ಕಷ್ಟವಾದಂತಾಗಿದ್ದು, ಗೌರವಾನ್ವಿತ ರಾಜ್ಯಪಾಲರಾದ ನೀವು ಏರುತ್ತಿರುವ ವಸ್ತುಗಳ ಬೆಲೆ, ಪೆಟ್ರೋಲ್ ಹಾಗೂ ಡೀಸೆಲ್, LPG ಬೆಲೆಯನ್ನ ನಿಯಂತ್ರಣ ತರಲು ಕ್ರಮ ಕೈಗೊಳ್ಳುವಂತೆ ಕರ್ನಾಟಕ ದಲಿತ ರಕ್ಷಣಾ ವೇದಿಕೆ ತಮ್ಮ ಸಂಘಟನೆಯ ಮೂಲಕ ಮನವಿ ಮಾಡಿಕೊಂಡಿದ್ದಾರೆ. ದೇಶ ಫಸ್ಟ್ ಮತ್ತು 2ನೇ ಅಲೆಯಲ್ಲಿ ಈಗಾಗಲೇ ನಮ್ಮ ದೇಶ ಕುಗ್ಗೋಗುವ ಸಂದರ್ಭದಲ್ಲಿ ಕೇಂದ್ರ ಹಾಗೂ ರಾಜ್ಯ ಸರ್ಕಾರ ಇದೇ ಸಮಯದಲ್ಲಿ ಬೆಳೆ ಏರಿಕೆ, ಡೀಸೆಲ್ ಆಗಿರ್ಬೋದು, ಪೆಟ್ರೋಲ್ ಆಗಿರ್ಬೋದು, ಪ್ರತಿಯೊಂದು ದಿನ ವಸ್ತುಗಳನ್ನು ಜಾಸ್ತಿ ಮಾಡೋದು ಮುಖಾಂತರ ಜನಸಾಮಾನ್ಯರಿಗೆ ಬದುಕಲಿಕ್ಕೆ ಅವಕಾಶ ಆಗಲಂಥ ರೀತಿಯಲ್ಲಿ ಇವತ್ತಿನ ದಿನ ಬಂದಿದೆ. ಅದು ಸಾಕಲ್ಲದೆ ಈಗಾಗಲೇ ಈ 21 ಸಾಲಿನಲ್ಲಿಯೂ ಸಹ ಬರಗಾಲದಲ್ಲಿಯೂ ಸಹ ಮನೆಗಳನ್ನು ಮತ್ತು ಎಲ್ಲವನ್ನೂ ಕಳ್ಕೊಂಡು ಸಹ ನೀರು ಪಾಲಾಗಿ ಜನರು ಇರಲಿಕ್ಕೂ ಸಹ ವಸತಿ ಇಲ್ಲದೆ ರೋಡ್ ಮೇಲಿದ್ದಾರೆ. ಕೇಂದ್ರ ಸರ್ಕಾರಕ್ಕೆ ಬೆಲೆ ಏರಿಕೆ ಕಡಿಮೆ ಮಾಡಲಾರಂತ ಕೇಂದ್ರ ಸರ್ಕಾರಕ್ಕೆ ಆಡಳಿತಂತ ಆಡಳಿತ ಇವರಪ್ಪನಂತ ಆಡಳಿತಂತೆ ಆಡಳಿತ ಆಡಳಿತಂತೆ ಆಡಳಿತ ಬೆಲೆ ಜಾಸ್ತಿ ಮಾಡಿ ಜನಸಾಮಾನ್ಯರನ್ನು ಜೀವನ ಮಾಡಲಿಕ್ಕೆ ಕೊಡಲಾರಂತ ರಾಜ್ಯ ಹಾಗೂ ಕೇಂದ್ರ ಸರ್ಕಾರಕ್ಕೆ ಅಂಬೇಡ್ಕರ್ ಅವರಿಗೆ, ಬೋಲೋ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಮಾನ್ಯರೇ, ಕೇಂದ್ರ ರಾಜ್ಯ ಸರ್ಕಾರಕ್ಕೆ ಬಡವರಿಗೆ ಅನ್ಯಾಯ ಮಾಡೋ ಮುಖಾಂತರ ಕೇಂದ್ರ ರಾಜ್ಯ ಸರ್ಕಾರಕ್ಕೆ ಬೇಕೇ ಬೇಕು, ಬೇಕೇ ಬೇಕು. ಆಡಳಿತಂತ ಆಡಳಿತ, ಅರೆ ಆಡಳಿತಂತ ಆಡಳಿತ ಬೇಕೇ ಬೇಕು. CISF ಯೋಧರಿಂದ ಸೈಕಲ್ ರ್ಯಾಲಿ ಕಾರವಾರ. ರಾಷ್ಟ್ರೀಯ ಏಕತಾ ದಿನಾಚರಣೆ ಅಂಗವಾಗಿ ಕಾರವಾರ ರಾಷ್ಟ್ರೀಯ ಹೆದ್ದಾರಿ 66ರಲ್ಲಿ ಸೈಕಲ್ ರ್ಯಾಲಿ ಆರಂಭಗೊಂಡಿದೆ. ಕಾರವಾರದಲ್ಲಿ SP ಶಿವಪ್ರಕಾಶ್ ದೇವರಾಜು ರ್ಯಾಲಿಗೆ ಚಾಲನೆ ನೀಡಿದರು. ಕಾರವಾರದಿಂದ ಗೋವಾ ಕಡೆ ಸಾಗಿದ CISF ರ್ಯಾಲಿ ಸೆಪ್ಟೆಂಬರ್ 29ರಿಂದ ತಿರುವನಂತಪುರದಿಂದ ಆರಂಭಗೊಂಡಿತ್ತು. ಗುಜರಾತಿನ ಕವೇಡಾವರೆಗೆ ಈ ರ್ಯಾಲಿಯು ಸಾಗಲಿದೆ.
ಮನೆಯೊಳಗೆ ಬಂದ ಚಿರತೆ, ದಾಳಿಯಿಂದ ಸ್ವಲ್ಪ ದರದಲ್ಲೇ ಬಚಾವಾದ ಮಗು. ಕುಮಟಾ ತಾಲೂಕಿನ ಬರ್ಗಿಯಲ್ಲಿ ಮನೆಯೊಳಗೆ ಆಟವಾಡುತ್ತಿದ್ದ 1.5 ವರ್ಷದ ಮಗುವನ್ನು ಕಚ್ಚಿಕೊಂಡು ಹೋಗಲು ಹೊಂಚು ಹಾಕುತ್ತಿದ್ದ ಚಿರತೆಯನ್ನು ಪಾಲಕರು ಓಡಿಸಿ ಮಗುವನ್ನು ರಕ್ಷಿಸಿದ್ದಾರೆ. ಚಿರತೆಯ ಸಂಚಾರದಿಂದ ಆತಂಕಗೊಂಡಿರುವ ಸ್ಥಳೀಯರು ಅದನ್ನು ಸೆರೆ ಹಿಡಿಯಬೇಕು ಎಂದು ಅರಣ್ಯ ಇಲಾಖೆಯನ್ನು ಆಗ್ರಹಿಸಿದ್ದಾರೆ. ಬರ್ಗಿಯ ನಾರಾಯಣ್ ನಾಯ್ಕ್ ಎನ್ನುವವರ ಮನೆಯಲ್ಲಿ ರಾತ್ರಿ ಈ ಘಟನೆ ನಡೆದಿದೆ. ಮನೆಯ ಹಿಂಬದಿಯ ತೆರೆದ ಬಾಗಿಲಿನ ಮೂಲಕ ಬಂದ ಚಿರತೆ ಒಳಗೆ ಆಟವಾಡುತ್ತಿದ್ದ ಮಗುವನ್ನು ಕಚ್ಚಿಕೊಂಡು ಹೋಗಲು ಹೊಂಚು ಹಾಕಿ ಮೆಲ್ಲಗೆ ನಡೆದು ಬರುತ್ತಿತ್ತು. ಮನೆಯಲ್ಲಿದ್ದ ಯುವತಿಯೊಬ್ಬರು ಈ ದೃಶ್ಯ ನೋಡಿ ಗಾಬರಿಯಿಂದ ಕೂಗಿ ಓಡಿ ಬಂದು ಮಗುವನ್ನು ರಕ್ಷಿಸಿದರು. ಮಾಹಿತಿ ನೀಡಿದ ಪುಟ್ಟ ಮಗುವಿನ ತಂದೆ ಮಂಜುನಾಥ್ ನಾಯ್ಕ್, ಮನೆಯ ದುರಸ್ತಿ ಕೆಲಸ ನಡೆಯುತ್ತಿದ್ದ ಕಾರಣ ಹಿಂಬದಿ ಬಾಗಿಲು ತೆರೆದೇ ಇತ್ತು. ಚಿರತೆ ಕಳ್ಳ ಹೆಜ್ಜೆ ಇಟ್ಟು ಮಗುವಿನತ್ತ ಬರುವುದನ್ನು ನೋಡಿದ ತನ್ನ ಮಗಳು ಜೋರಾಗಿ ಕಿರುಚಿ ಮಗುವನ್ನು ಬಾಚಿಕೊಂಡು ಬಂದಳು. ಆದರೆ ಚಿರತೆ ಮಾತ್ರ ಅಲ್ಲಿಂದ ಕದಲಲಿಲ್ಲ. ನಾವೆಲ್ಲ ದೊಣ್ಣೆ ತೆಗೆದುಕೊಂಡು ಬಂದು ಕೂಗಾಡಿದಾಗ ಚಿರತೆ ನಿಧಾನವಾಗಿ ಹಿಂದೆ ಸರಿದು ಹೊರಗೆ ಹೋಯಿತು. ಅರಣ್ಯ ಸಿಬ್ಬಂದಿಗೆ ಮಾಹಿತಿ ನೀಡಲಾಗಿದೆ ಎಂದರು. ಎಷ್ಟು ಗಂಟೆ ಸುಮಾರಿಗೆ? 9-8:45. ಹೊರಗಡೆ ಅರ್ಧಕ್ಕೆ ಹೋಯ್ತು, ಮಗು ಇತ್ತು, ಅಷ್ಟವರೆಗೆ ಹೋಗಿ ವಾಪಸ್ ಬಂತು. ಮಗು ಇಲ್ಲಿತ್ತು. ಆಮೇಲೆ ನಮ್ಮ ತಂದೆಯವ್ರು ಬಂದ್ರು, ಓಡಾಡ್ತಾ ಇದ್ದಾರೆ. ಏನು ಗೊತ್ತಿಲ್ಲ. ಚಾಲಕನ ನಿಯಂತ್ರಣ ತಪ್ಪಿ ಲಾರಿ ಪಲ್ಟಿ. ಯಲ್ಲಾಪುರ ಲಾರಿಯೊಂದು ಚಾಲಕನ ನಿಯಂತ್ರಣ ತಪ್ಪಿ ಪಲ್ಟಿಯಾದ ಘಟನೆ ರಾಷ್ಟ್ರೀಯ ಹೆದ್ದಾರಿ 63ರ ಮೇಲೆ ಅರತ್ತಿಬೈಲ ಘಟ್ಟದ ಕಣ್ಣಿಮನೆ ಕ್ರಾಸ್ ಬಳಿ ನಡೆದಿದೆ. ಹುಬ್ಬಳ್ಳಿ ಕಡೆಯಿಂದ ಅಂಕೋಲಾ ಕಡೆಗೆ ಭತ್ತದ ಹೊಟ್ಟು ತುಂಬಿಕೊಂಡು ಲಾರಿ ಹೊರಟಿದ್ದು ಚಾಲಕನ ನಿಯಂತ್ರಣ ತಪ್ಪಿ ಪಲ್ಟಿಯಾಗಿದೆ. ಲಾರಿಯಲ್ಲಿದ್ದ ಸರಕು ಚೆಲ್ಲಾಪಿಲ್ಲಿಯಾಗಿ ಬಿದ್ದಿದೆ. ಚಾಲಕ ನಿರ್ವಾಹಕರಿಗೆ ಸಣ್ಣ ಪುಟ್ಟ ಗಾಯಗಳಾಗಿವೆ. ಪೊಲೀಸರು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲಿಸಿದ್ದಾರೆ. ಓಮ್ನಿ ಹಾಗೂ ಕಾರಿನ ನಡುವೆ ಮುಖಾಮುಖಿ ಡಿಕ್ಕಿ. ಹೊನ್ನಾವರ ತಾಲೂಕಿನ ಇಕೋ ಬೀಚ್ ಹತ್ತಿರ ರಾಷ್ಟ್ರೀಯ ಹೆದ್ದಾರಿ 66ರಲ್ಲಿ ಓಮ್ನಿ ಹಾಗೂ ಕಾರಿನ ನಡುವೆ ಮುಖಾಮುಖಿ ಡಿಕ್ಕಿ ಇಂದು ಸಂಭವಿಸಿದೆ. ಘಟನೆ ವೇಳೆ ಅದೃಷ್ಟವಶಾತ್ ಕಾರಿನ ಏರ್ ಬ್ಯಾಗ್ ತೆರೆದುಕೊಂಡಿದ್ದರಿಂದ ವಾಹನದಲ್ಲಿದ್ದವರಿಗೆ ಸಣ್ಣ ಪುಟ್ಟ ಗಾಯಗಳಾಗಿ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಸ್ಥಳಕ್ಕೆ ಪೊಲೀಸರು ಬಂದು ಪರಿಶೀಲನೆ ನಡೆಸಿದ್ದಾರೆ. ಇನ್ನು ಮತ್ತಷ್ಟು ಸುದ್ದಿಗಾಗಿ ಕರ್ವಾರ್ ಪ್ಲಸ್ ವೀಕ್ಷಿಸಿ. ನೀವು ಯೂಟ್ಯೂಬ್ ಅಲ್ಲಿ ನೋಡ್ತಿದ್ದೀರಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಧನ್ಯವಾದಗಳು.